ಓಕೆ, ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕಣ್ಣಿನಲ್ಲಿ ಕಡ್ಡಿ ಬರ್ತಾ ಇರೋಂಥ ಒಬ್ಬ ಹುಡುಗಿಯ ಬಗ್ಗೆ ಇದು ಹೀಗಾಗೋದಕ್ಕೆ ಸಾಧ್ಯನಾ, ಹೀಗಾಗೋದಕ್ಕೆ ಸಾಧ್ಯ ಇದೆಯಾ, ಇದು ವೈದ್ಯ ಲೋಕಕ್ಕೆ ಒಂದು ಸವಾಲ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಿದ್ವಿ. ನಾನು ನಮ್ಮ ಇಲ್ಲಿ ಟೆಕ್ನಿಕಲ್ ಟೀಮಿಗೆ ನಾನೊಂದು ಹೇಳಬೇಕು, ಆ ಪ್ಯಾಕೇಜನ್ನು ಇನ್ನೊಂದ್ಸಲ ನೀವು ತೋರಿಸ್ಬೇಕು. ಏನು ಅಂತಂದರೆ ಆ ಸ್ಟೋರಿ ಏನು ಅಂತ ಮತ್ತೆ ಇನ್ನೊಂದ್ಸಲ ಈಗಷ್ಟೇ ಟಿ ವಿ ಆನ್ ಮಾಡಿದವ್ರಿಗೆ ಗೊತ್ತಾಗಬೇಕಾಗಿದೆ. ಒಂದು 2 ದಿನದ ಹಿಂದೆ ನಡೆದಂತಹ ಈ ಘಟನೆ ಏನಿದೆ ಅದನ್ನು ಒಂದು ಸಂಕ್ಷಿಪ್ತವಾಗಿ ನಾವು ನಮ್ಮ ಸುದ್ದಿಯಲ್ಲಿ ಅಂದರೆ ನ್ಯೂಸ್ ಬುಲೆಟಿನ್ನಲ್ಲಿ ಪ್ರಸಾರ ಮಾಡಿದ್ವಿ. ಆ ಒಂದು ಪ್ಯಾಕೇಜ್ ಈಗ ಮತ್ತೆ ನಿಮ್ಮ ಮುಂದೆ ಬರ್ತಾ ಇದೆ, ನೋಡಿ. ಈಕೆ ಶ್ರೀನಿಧಿ, ಉಡುಪಿ ಜಿಲ್ಲೆಯ ಬಾರ್ಕೂರು ಸಮೀಪದ ಹೇರಾಡಿಯಾಕೆ. ಚಿಕ್ಕಂದಿನಿಂದಲೇ ಒಂದು ಕಣ್ಣನ್ನ ಕಳೆದುಕೊಂಡಿದ್ದಳು. ಆದರೆ ಕಳೆದ 10 ದಿನದಿಂದೀಚೆ ಬಲಕಣ್ಣಿನೊಳಗಿಂದ ಕಡ್ಡಿಗಳು ಉದುರುತ್ತಾ ಇವೆ. ದಿನದ 24 ಗಂಟೆಯೂ ಕಣ್ಣಿನಿಂದ ಕಡ್ಡಿಗಳು ಹೊರಬರುತ್ತಿದೆಯಂತೆ. ಕಡ್ಡಿ ಹೊರಬರುತ್ತಿದ್ದಂತೆ ವಿಪರೀತ ಉರಿ ಕಂಡು ಬರುತ್ತಿದ್ದು ತಲೆ ಸುತ್ತು ಬರುತ್ತಿದೆ. ಕೆಲವು ಬಾರಿ ಸ್ಮೃತಿಯು ತಪ್ತಾ ಇದೆ. ವೈದ್ಯರ ಬಳಿ ಹೋಗಿ ಚೆಕ್ ಮಾಡಿಸಿದ್ರು ಪರಿಹಾರ ಸಿಕ್ಕಿಲ್ಲವಂತೆ. ತಲೆನೋವು ಬಪ್ಪದ, ಈ ಬದಿ ಕೆನ್ನಿಡೀ ಸೆಳುದು ಮತ್ತು ಊಟ ಸೇರುವುದಿಲ್ಲ. ಅದು ನಿನ್ನೆ ಮೊನ್ನೆ ಮಾತ್ರ, ಅದು 10 ದಿವಸ ಆಯ್ತು. ಅದು ಹೆಟ್ಟುತ್ತದು, ನೋವು ಬಪ್ಪುದು, ಕಣ್ಣಿಡಿ ಕೆಂಪಪ್ಪುದು ಎಲ್ಲ ಆಗ್ತದೆ, ತುರಿಸ್ತದೆ. ದಿನಕ್ಕೊಂದು ಸುಮಾರು ಕಡ್ಡಿ ಬರುತ್ತೆ, ಎಷ್ಟೊಂದು ಲೆಕ್ಕ ಮಾಡುವುದಿಲ್ಲ ನಾನು. ಶ್ರೀನಿಧಿ ತಾಯಿ ಗೀತಾಳಿಗೆ 3 ಹೆಣ್ಣು ಮಕ್ಕಳು. ಮನೆಯಲ್ಲಿ ಸಿಕ್ಕಾಪಟ್ಟೆ ಬಡತನ. ಮಾಧ್ಯಮಗಳಿಗೆ ಸುದ್ದಿ ತಿಳಿಯುತ್ತಿದ್ದಂತೆಯೇ ಸ್ಥಳೀಯರು ಶ್ರೀನಿಧಿಯನ್ನ ಉಡುಪಿಯ ಪ್ರಸಾದ್ ನೇತ್ರಾಲಯಕ್ಕೆ ದಾಖಲಿಸಿದ್ದಾರೆ. ಶ್ರೀನಿಧಿಯನ್ನ ಈಗಾಗಲೇ ಅಬ್ಸರ್ವೇಷನ್ ನಲ್ಲಿ ಇಡಲಾಗಿದೆ. ವೈದ್ಯರು ಕೌನ್ಸಿಲಿಂಗ್ ಮಾಡಿದ್ದಾರೆ. ಕಣ್ಣಿಗೆ ಸಂಬಂಧಪಟ್ಟಂತೆ ಎಲ್ಲಾ ಚೆಕಪ್ಗಳನ್ನ ಮಾಡಲಾಗಿದೆ. ತಜ್ಞ ವೈದ್ಯರ ಪ್ರಕಾರ ಇದು ಅಟೆನ್ಷನ್ ಸೀಕಿಂಗ್ ಡಿಸಾರ್ಡರ್, ಅಂದ್ರೆ ಗಮನವನ್ನ ತಮ್ಮತ್ತ ಸೆಳೆಯುವ ಮಾನಸಿಕ ರೋಗ. ರೋಗಿಯ ಜೊತೆ ಸಂಬಂಧಿಕರ ಜೊತೆ ಮಾತುಕತೆ ಮಾಡಿದಾಗ ಕೆಲ ಸತ್ಯಗಳು ಹೊರಬಿದ್ದಿದೆ. ಕಣ್ಣಿನಲ್ಲಿ ಮರದ ಪೀಸುಗಳು ಬೀಳುವ ಅಥವಾ ಕಡ್ಡಿಗಳು ಬೀಳುವುದನ್ನು ನಾನು ನನ್ನ ಒಂದು 17-18 ವರ್ಷದ ನನ್ನ ಕಣ್ಣಿನ ವೈದ್ಯನಾದಂಥ ನನ್ನ ಕೆರಿಯರ್ನಲ್ಲಿ ನಾನು ಕೇಳಿಲ್ಲ. ಸೊ ನನ್ನ ಅನಿಸಿಕೆ ಏನಂತ ಹೇಳಿದರೆ, ಇದು ಒಂದು ಸೈಕ್ಯಾಟ್ರಿಕ್ ಡಿಸಾರ್ಡರ್ ಇರ್ಬೋದು. ಅಂದರೆ ರೋಗಿ ಅವಳಿಗೆ ತಿಳಿಯದೇ ಮಾಡುವಂಥ ಒಂದು ಕಂಡೀಷನ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಟೆನ್ಷನ್ ಸೀಕಿಂಗ್ ಡಿಸಾರ್ಡರ್ಸ್ ಟೈಪ್ ಆಫ್ ಸೈಕ್ಯಾಟ್ರಿಕ್ ಅಂದರೆ ನೀವು ಕೇಳಿರ್ಬೋದು, ಕೆಲವೊಂದು ಜನರು ಕೂದಲು ಉಗುರನ್ನು ತಿನ್ನುವಂಥ ಸಿಚುವೇಶನ್, ಅದೇ ಥರನೇ ಇದು ಒಂದು ಕಂಡೀಷನ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಣ್ಣಿನಿಂದ ಹೊರಬರುವ ಕಡ್ಡಿಗಳು ಗೇರು ಮರದ ಗೆಲ್ಲಿನ ತುಂಡಿನಂತೆ ಕಾಣಿಸ್ತಾ ಇದೆ. ಎಲ್ಲವೂ ಒಂದೇ ಅಳತೆಯ ಕಡ್ಡಿಗಳು ಆಗಿರುವುದರಿಂದ ಯುವತಿಯ ಮತ್ತು ಮನೆಯವರ ಮೇಲೆ ಸಂಶಯ ಬರುತ್ತಿದೆ. ಒಟ್ಟಿನಲ್ಲಿ 24 ಗಂಟೆಗಳ ಅಬ್ಸರ್ವೇಷನ್ ನಂತರ ಈ ಕೇಸಿನ ಸತ್ಯಾಂಶ ಹೊರಬರಲಿದೆ. ದಿವಾಕರ್ ಹಿರೇಡ್ಕ. ಓಕೆ, ವೆಲ್ಕಮ್ ಬ್ಯಾಕ್ ಡಾಕ್ಟರ್. ನಿಮಗೂ ಕೂಡ ಮತ್ತೊಮ್ಮೆ ಬ್ರೇಕ್ ಆದ್ಮೇಲೆ ಸ್ವಾಗತ. ನೋಡಿ, ಆ ಕಡ್ಡಿಗಳನ್ನು ನಾವು ನೋಡ್ತಾ ಇದ್ವಿ. ಆನ್ ದ ರೈಟ್ ಸೈಡ್ ಇದ್ದಂಥ 1-2 ಕಡ್ಡಿಗಳು ನಿಜವಾಗಿ ಇಷ್ಟಿಷ್ಟು ಉದ್ದಕ್ಕಿತ್ತು. ಅಷ್ಟೊಂದು ಸ್ಪೇಸ್ ಇಲ್ಲಿ ಕಣ್ಗುಡ್ಡೆ ಮೇಲೆ ಇದೆ. ಕಣ್ಣಿನ ಗುಡ್ಡಿನಲ್ಲಿ ಅಷ್ಟು ಸ್ಪೇಸ್ ಇರುತ್ತೆ. ನಾವು ಒಂದು ಅರ್ಧ ಇಯರ್ಬಡ್ಸನ್ನು ಪಾಸ್ ಕೂಡ ಮಾಡ್ಬೋದು. ನಾವು ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ಕೆಲವರು ಆಕ್ಸಿಡೆಂಟಲ್ಲಿ ಕಣ್ಣಲ್ಲಿ ಯಾವುದೇ ಒಂದು ಫಾರಿನ್ ಬಾಡಿ ಒಂದು ಚಕ್ಕೆ ಚುಚ್ಚಿರ್ಬೋದು ಕಣ್ಣಿಗೆ, ಅಥವಾ ಕಣ್ಣಿನಲ್ಲಿ ಯಾವುದೇ ರೀತಿ ಹುಳ ಹೋಗಿರ್ಬೋದು. ಅವಾಗ ನಾವು ಅದನ್ನ ರೆಪ್ಪೆನ ಮಡಿಚಿ ಅದನ್ನ ಎವರ್ಟ್ ಮಾಡಿ, ಲಿಡ್ ಎವರ್ಟೇಷನ್ ಅಂತ ಹೇಳ್ತೀವಿ, ಅದನ್ನ ರಿಮೂವ್ ಮಾಡಬೇಕಾದ್ರೆ ದೇರ್ ಇಸ್ ಗುಡ್ ಎನಫ್ ಸ್ಪೇಸ್, ಅಂದರೆ ತುಂಬ ಸ್ಪೇಸ್ ಇರುತ್ತೆ. ಅವರು ಹಾಕ್ಕೊಂಡಿರೋ ಎಲ್ಲ ಚಕ್ಕೆಗಳು ಅದರೊಳಗೆ ಹೋಗುವಷ್ಟು ಸ್ಪೇಸ್ ಇರುತ್ತೆ. ಅಷ್ಟು ಚಕ್ಕೆ ಹಾಕಿರ್ತಾರೆ, ಮತ್ತೆ ಅದನ್ನ ನಾವು ತೆಗಿತೀವಿ, ಮತ್ತೆ ಹೋಗಿ ಹಾಕೊಳ್ತಾರೆ, ಮತ್ತೆ ತೆಗಿತೀವಿ, ಅಷ್ಟೇ ಆಗ್ತಾ ಇರೋದು. ಅದು ಕಣ್ಣಿನ ಒಳಗಡೆ ಉತ್ಪತ್ತಿ ಆಗ್ತಾ ಇಲ್ಲ. ಅದು ಇದು ಸ್ಟೋನ್ಸ್ ಇರುತ್ತಲ್ಲ ನೋಡಿ, ಸ್ಟೋನ್ಸ್ ಅಂದ್ರೆ ಕಿಡ್ನಿ ಸ್ಟೋನ್ಸ್ ಇರ್ಬೋದು, ಅಥವಾ ಗಾಲ್ ಬ್ಲಾಡರ್ ಸ್ಟೋನ್ಸ್, ಅಥವಾ ಯೂರಿನರಿ ಸ್ಟೋನ್ಸ್ ಅಂತ ಹೇಳ್ತೀವಲ್ಲ, ಅದು ಯೂಶಲಿ ಸೋಡಿಯಂ ಕ್ಲೋರೈಡ್ ಅಥವಾ ಕ್ಯಾಲ್ಸಿಯಂ ಕಾರ್ಬೋನೇಟ್ ಈ ಎಲ್ಲ ಲವಣಾಂಶಗಳಿಂದ ಉತ್ಪನ್ನ ಆಗುತ್ತೆ. ಅದು ದೇಹದಲ್ಲಿ ಉತ್ಪನ್ನ ಆಗೋ ಒಂದು ಸಾಧ್ಯತೆ ಉಂಟು. ಅರ್ಥ ಆಯ್ತಾ? ಸ್ಟೋನ್ಸ್ ಅದೇ ನಾ ಆ ಪ್ರಶ್ನೆ ಕೇಳಬೇಕು. ಕಿಡ್ನಿ ಸ್ಟೋನ್ ಅದು ಇದು ಎಲ್ಲ ಆಗುತ್ತಲ್ಲ, ಅದನ್ನ ಕ್ರಶ್ ಮಾಡ್ತಿರಲ್ಲ ಒಳಗಡೆಯಿಂದಲ್ಲ ಹಾಕಿ. ಸೊ ದಟ್ ಈಸ್ ಇಟ್ ಈಸ್ ಸೈಂಟಿಫಿಕಲಿ ಪ್ರೂವನ್. ಆ ಸ್ಟೋನ್ಸ್ ಎಲ್ಲ ಯಾಕೆಂದ್ರೆ ನಮ್ಮ ದೇಹದಲ್ಲಿ ಲವಣಾಂಶ ಬೇಕು ನಮಗೆ. ಸೋಡಿಯಂ ಕ್ಲೋರೈಡ್ ನಾವು ಆಹಾರದಲ್ಲಿ ಕೂಡ ಬಳಸ್ತೀವಿ. ಓಕೆ, ಮತ್ತೆ ಕೆಲವರು ಕ್ಯಾಲ್ಸಿಯಂ ಕಾರ್ಬೋನೇಟ್ ಇರ್ಬೋದು, ಅದೆಲ್ಲ ದೇಹದಲ್ಲಿ ಉತ್ಪನ್ನ ಆಗುತ್ತೆ. ಅದರಿಂದನೇ ನಮ್ಮ ದೇಹದ ಒಂದು ಮೆಟಾಬಾಲಿಸಮ್ ಆಲ್ಟರ್ ಆದಾಗ, ಬದಲಾವಣೆ ಆದಾಗ ಈ ರೀತಿ ಸ್ಟೋನ್ಸ್ ಫಾರ್ಮೇಶನ್ ಆಗುತ್ತೆ. ಅದು ನ್ಯಾಚುರಲ್. ಅರ್ಥ ಆಯ್ತಾ? ಅದು ಯಾವುದೇ ಕಾರಣಕ್ಕೂ ಈ ರೀತಿಯ ಚಕ್ಕೆಗಳು ಕಣ್ಣಿನಲ್ಲಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಚಕ್ಕೆಗಳು ಅಥವಾ ದೇಹದ ಯಾವುದೇ ಭಾಗದಲ್ಲಿ ಚಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸ್ಟೋನ್ ಫಾರ್ಮೇಶನ್ ಅನ್ನು ಆಗ್ಲೇ ಹೇಳಿದಾಗೆ ಗಾಲ್ ಬ್ಲಾಡರ್ ಅಲ್ಲಿ ಇರ್ಬೋದು, ಕಿಡ್ನೀಸ್ ಅಲ್ಲಿ ಇರ್ಬೋದು, ಯೂರಿನರಿ ಪ್ಯಾಸೇಜ್ ಅಲ್ಲಿ ಇರ್ಬೋದು, ಸ್ಟೋನ್ಸ್ ಫಾರ್ಮೇಶನ್ ಆಗುತ್ತೆ. ಫೈನ್, ದಟ್ಸ್ ಫೈನ್. ಎಸ್ ವೀಕ್ಷಕರೇ, ಈಗ ಡಾಕ್ಟರ್ ಕೃಷ್ಣ ಪ್ರಸಾದ್ ಮತ್ತು ಶಶಿಧರ್ ಅವರ ಪ್ರಕಾರ ಇದು ನಥಿಂಗ್ ಬಟ್ ಅಟೆನ್ಷನ್ ಸೀಕಿಂಗ್ ಡಿಸಾರ್ಡರ್ ಅನ್ನುವಂಥ ಒಂದು ಮಾನಸಿಕ ಕಾಯಿಲೆ ಅಥವಾ ಮಾನಸಿಕ ರೋಗ.
ಹಾಗಾಗಿ ಈ ವಿಚಾರದ ಬಗ್ಗೆ ನಾವು ಒಬ್ಬ ಸೈಕ್ಯಾಟ್ರಿಸ್ಟ್ ಹತ್ರನೇ ನಾವು ಮಾತನಾಡಬೇಕಾಗುತ್ತೆ, ಅವ್ರ ಹತ್ರನೇ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಬೇಕಾಗುತ್ತೆ ಮತ್ತು ಸಾಕಷ್ಟು ವಿಚಾರಗಳನ್ನು ನಾವಿಲ್ಲಿ ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ. ಸೊ ಈಗ ಈ ಹೊತ್ತಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ KMCಯ ಸೈಕ್ಯಾಟ್ರಿಸ್ಟ್ ಅವರು ಡಾಕ್ಟರ್ ರಾಜೇಶ್ ಕೃಷ್ಣ ಭಂಡಾರಿ ಅವರು ನಮ್ಮ ಜೊತೆ ಇದ್ದಾರೆ. ಫೋನ್ ಮೂಲಕ ಅವ್ರ ಜೊತೆ ಮಾತಾಡೋಣ. ಎಸ್ ಡಾಕ್ಟರ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಹಲೋ, ಗುಡ್ ಈವ್ನಿಂಗ್ ಡಾಕ್ಟರ್, ಗುಡ್ ಈವ್ನಿಂಗ್, ನಮಸ್ತೆ. ಗುಡ್ ಈವ್ನಿಂಗ್ ಅವಿನಾಶ್. ಎಸ್, ನಮಸ್ತೆ. ಆನ್ಲೈನ್ ಈಗ ನೀವು ಲೈವ್ ಅಲ್ಲಿ ಇದ್ದೀರಿ. ಟಿವಿಯನ್ನು ನೋಡ್ತಾ ಇದ್ರೆ ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ ಡಾಕ್ಟರ್. ಯಾ, ಶೋರ್ ಶೋರ್. Can you please mute? Can you please mute or can you please come out? ಅವಿನಾಶ್ ಅವರೇ ಕೇಳಿ. Yes, okay. See, ಈಗ ನಾವು ಅದೇ ಈ ಕೇಸ್ ಬಗ್ಗೆ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ. ಡಾಕ್ಟರ್ ಶಶಿಧರ್ ಈಗ ಫ್ರಮ್ ಪ್ರಸಾದ್ ನೇತ್ರಾಲಯ, ಸೊ ಅವ್ರ ಜೊತೆ ಮಾತಾಡ್ತಿದ್ವಿ. ನಿಮಗೆ ಈ ಕೇಸ್ ಬಗ್ಗೆ ಗೊತ್ತಾ ಡಾಕ್ಟರ್? ಇದು ಶ್ರೀನಿಧಿ ಅನ್ನೋಂಥ ಹುಡುಗಿ ಬಗ್ಗೆ ನೋಡ್ತಾ ಇದ್ರಾ? ಹೌದು, ನಾನು ಈ ವಿಷಯನ ಪೇಪರ್ ಅಲ್ಲಿ ಮತ್ತೆ ನ್ಯೂಸ್ ಚಾನೆಲ್ ಅಲ್ಲೂ ಸಹ ನೋಡಿದ್ದೆ. ಒಂದು 2 days ಬ್ಯಾಕ್ ಒಂದು ಆಲ್ಮೋಸ್ಟ್ ಲೈಕ್ ಡಾಕ್ಯುಮೆಂಟರಿ ತರ ತೋರಿಸ್ತಾ ಇದ್ರು. ಸೊ ಓಕೆ, ಸಮ್ ಇನ್ಫಾರ್ಮೇಶನ್ ಇತ್ತು. ನೀವು ಈಗ ಅಟ್ಲೀಸ್ಟ್ ನಾವು ನಿಮ್ ಪ್ರೋಗ್ರಾಮ್ ನೋಡ್ತಾ ಇರ್ಬೇಕಾದ್ರೆ ಕೆಲವು ಡಿಸಿಷನ್ ಬಂದಿರೋ ಹಾಗೆ ಒಂದು ಸಸ್ಪೆಕ್ಟ್ ಇರೋದು ಏನಂದ್ರೆ ಇದು ಒಂದು ಮಾನಸಿಕ ಕಾಯಿಲೆಯಿಂದ ಈ ತರ ಅನಿಸ್ತಾ ಇದೆಯೋ ಏನೋ ಅಂತ. ಸೊ ಆ ಸಸ್ಪಿಷನ್ ನಮ್ಗೆ ಫಸ್ಟ್ ಟೈಮ್ ಇಂದ ಆ ತರ ಕೇಳಿಸಿದಾಗ್ಲೇ ಅನ್ಸ್ಲಿಕ್ಕೆ ಶುರು ಆಯ್ತು. ಯಾಕಂದ್ರೆ ಒಂದು, ಇಟ್ಸ್ ನಾಟ್ ನ್ಯಾಚುರಲ್ ಆರ್ ನೆವರ್ ಹರ್ಡ್. ಈ ತರ ಯಾವತ್ತೂ ಕೇಳಿ ಬಂದಿಲ್ಲ ಈ ತರ ಮರ ಕಣ್ಣಿಂದ ಹೊರಗೆ ಬರುವಂತದ್ದು. ಸೊ ಆ ಟೀಮ್, ಪ್ರಸಾದ್ ನೇತ್ರಾಲಯ ಟೀಮ್ಗೆ ನಾನು ಡೆಫಿನೆಟ್ಲಿ ಕಂಗ್ರಾಚುಲೇಟ್ ಮಾಡ್ತೀನಿ. ಯಾಕಂದ್ರೆ ಅವರು ಅದನ್ನ ಐಡೆಂಟಿಫೈ ಮಾಡ್ಕೊಂಡು ಒಂದು ಮನೋವೈದ್ಯರಿಗೆ ರೆಫರ್ ಮಾಡ್ತಾ ಇದ್ದಾರೆ. ಐ ಥಿಂಕ್ ಇಟ್ಸ್ ಅ ವೆರಿ ಪಾಸಿಟಿವ್ ಸ್ಟೆಪ್ ಅವರು ತಗೊಂಡಿರುವಂತದ್ದು. ಸೊ ಐ ಥಿಂಕ್ ಅದು ಆತರ ಮಾಡೋದ್ರಿಂದ ಮೇ ಬಿ ಫ್ಯೂಚರ್ ಅಲ್ಲಿ ಈ ತರ ಸಿಚುವೇಶನ್ಸ್ ಅನ್ನ ಅವರು ಫೇಸ್ ಮಾಡದೇ ಇರೋ ಹಾಗೆ ಆಗ್ಬೋದು. ಓಕೆ, ನೌ ಐ ವಾಂಟ್ ಟು ಆಸ್ಕ್ ಯು ಸಮಥಿಂಗ್ ಅಬೌಟ್ ಅಟೆನ್ಷನ್ ಸೀಕಿಂಗ್ ಡಿಸಾರ್ಡರ್ ಬಗ್ಗೆ ನಾನು ಒಂದಿಷ್ಟು ಪ್ರಶ್ನೆ ಕೇಳ್ಬೇಕು ಡಾಕ್ಟರ್ ನಿಮ್ಮ ಹತ್ರ. ನೋಡಿ, ಕೇಳಿಸ್ತಿದೆಯಲ್ಲ, ಮೈ ವಾಯ್ಸ್ ಇಸ್ ಕ್ಲಿಯರ್ ಅಲ್ಲ? ಈಗ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಅಟೆನ್ಷನ್ ಸೀಕಿಂಗ್ ಡಿಸಾರ್ಡರ್ ಅಲ್ಲಿ ಏನೇನೆಲ್ಲ ಬರುತ್ತೆ, ಆರ್ ಹೌ ಕ್ಯಾನ್ ವಿ ಡಿಫೈನ್ ದಟ್ ಅಂತ? ಸಿಂಪಲ್ ಆಗಿ ಒಂದು ಡೆಫಿನೇಷನ್ ಹೇಳೋದಂದ್ರೆ, ಯಾವುದೇ ಒಂದು ಕಾರ್ಯ ಅಥವಾ ಒಂದು ನಡವಳಿಕೆ ಒಂದು ಇನ್ನೊಬ್ಬರ ಮನಸ್ಸೆಳೆಯುವ ಒಂದು ಏನೊಂದು ಮೋಟಿವ್ ಇಟ್ಕೊಂಡು ಮಾಡ್ತಾ ಇದ್ರೆ ಅದನ್ನ ನಾವು ಅಟೆನ್ಷನ್ ಸೀಕಿಂಗ್ ಬಿಹೇವಿಯರ್ ಅಂತ ಹೇಳ್ಬೋದು. ಸೊ ಮುಖ್ಯವಾದ ಟರ್ಮ್ಸ್ ಇಲ್ಲಿ ಏನಂದ್ರೆ, ಒಂದು ಇನ್ನೊಬ್ಬರ ಮನಸ್ಸೆಳೆಯಲು, ಮತ್ತೆ ಅದು ಒಂದು ಕೆಲವರು ಅನ್ಕಾನ್ಶಿಯಸ್ ಅಥವಾ ಸಬ್ ಕಾನ್ಶಿಯಸ್ ಲೆವೆಲ್ ಅಲ್ಲಿ ಇರ್ಬೋದು ಅಂತ ಹೇಳ್ತಾರೆ. ಬಟ್ ಮುಖ್ಯ ಗುರಿ ಏನಂದ್ರೆ, ಇನ್ನೊಬ್ಬರ ಒಂದು ಮನಸ್ಸು ಸೆಳೆಯಲು ಈ ಒಂದು ನಡವಳಿಕೆಯನ್ನ ಅಥವಾ ಒಂದು ಕಾರ್ಯವನ್ನ ಮಾಡಿದ್ರೆ ಅದನ್ನ ನಾವು ಅಟೆನ್ಷನ್ ಸೀಕಿಂಗ್ ಬಿಹೇವಿಯರ್ ಅಂತ ಹೇಳ್ಬೋದು. ಓಕೆ, ಫೈನ್. ಅನ್ಲೆಸ್ ಅಂಡ್ ಅಂಟಿಲ್ ಇಟ್ ವೋಂಟ್ ಹಾರ್ಮ್. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್, ಈಗ ನಾನು ಪಾಶ್ ಆಗಿ ಯಾರಿಗೆ ಜಲ್ಗಿಲ್ಲೆಲ್ಲ ಹಾಕಿ ಕನ್ನಡಕ್ಕೆ ಎಲ್ಲ ಹಾಕಿ ಒಂದು 10 ಜನ ನನ್ನ ನೋಡ್ಬೇಕು ಅಂತ, ಇಟ್ ಈಸ್ ಆಲ್ಸೋ ಎನ್ ಅಟೆನ್ಷನ್ ಸೀಕಿಂಗ್ ಡಿಸಾರ್ಡರ್, ಇಸ್ ಇಟ್? ರೈಟ್, ಅದನ್ನು ಸಹ ನಾವು ಒಂದು ಅಟೆನ್ಷನ್ ಸೀಕಿಂಗ್ ಬಿಹೇವಿಯರ್ ಅಂತ ಹೇಳ್ಬೋದು. ಡಿಸಾರ್ಡರ್ ಅಂತ ಹೇಳಿದ್ರೆ ಅದರಿಂದ ಅವರಿಗೆ ಪ್ರಾಬ್ಲಮ್ಸ್ ಆಗ್ಲಿಕ್ಕೆ ಶುರು ಆಗ್ಬೇಕು. ಅವರ ಜೀವನದಲ್ಲಿ ಐದರ್ ಅವರ ಹೆಲ್ತಿಗೆ ಅಥವಾ ಇನ್ನೊಬ್ಬರ ಜೀವನಕ್ಕೆ ಅಡ್ಡಿ ಆಗುವಂತದ್ದು ಸನ್ನಿವೇಶ ಇರಲಿ, ಅಥವಾ ಪಬ್ಲಿಕ್ ಗೆ ಕಷ್ಟ ಆಗುವಂತ ಸನ್ನಿವೇಶ ಬರ್ಲಿ, ಆ ಟೈಮ್ ಅಲ್ಲಿ ನಾವು ಡಿಸಾರ್ಡರ್ ಅಂತ ಹೇಳ್ತೀವಿ. ಅವ್ರ ಅಟೆನ್ಷನ್ ಬೇಕಂತ ಅವ್ರು ಅದ್ರ ಬಗ್ಗೆ ಖುಷಿಯಾಗಿದ್ರೆ ಇಟ್ಸ್ ಫೈನ್, ಅವ್ರ ಇನ್ನೊಬ್ರಿಗೆ ಪ್ರಾಬ್ಲಮ್ ಆಗದೆ ಇದ್ರೆ ಇಟ್ಸ್ ಫೈನ್. ಯಾವಾಗ ಅದು ಪ್ರಾಬ್ಲಮ್ ಆಗ್ಲಿಕ್ಕೆ ಶುರು ಆಗುತ್ತೋ ಆ ಟೈಮ್ ಅಲ್ಲಿ ನಾವು ಅದನ್ನ ಡಿಸಾರ್ಡರ್ ಅಂತ ಹೇಳಕ್ಕೆ ಶುರು ಮಾಡಬಹುದು. ಓಕೆ, ಈಗ ಈ ಪೇಷಂಟಿನ ವಿಚಾರಕ್ಕೆ ಬಂದಾಗ ಅಲ್ಲಿ ನೀವು ವಿಜುವಲ್ಸ್ ಅಲ್ಲಿ ನೀವು ಗಮನಿಸ್ತಾ ಇದ್ರೆ, ಅವ್ರು ಸ್ವಲ್ಪ ದೊಡ್ಡ ದಪ್ಪ ಕಡ್ಡಿಗಳನ್ನ, ಚಕ್ಕಿಗಳನ್ನ ಎಲ್ಲ ಹಾಕ್ತಾ ಇದ್ರು. ಈಗ ಅದನ್ನ ಅಷ್ಟು ದೊಡ್ಡದನ್ನ, ಈ ಮರದ ತುಂಡನ್ನ ಕಣ್ಣೊಳಗೆ ನಾನು ಹಾಕ್ತಾ ಇದ್ದೀನಿ ಅಂತಂದ್ರೆ, ಬೈ ಡಿಫಾಲ್ಟ್ ನನ್ನ ಮನ್ಸಿಗೆ ಗೊತ್ತಿರತ್ತಲ್ವಾ, ನನ್ಗೆ ನೋವಾಗುತ್ತೆ, ನನ್ನ ಕಣ್ಣಿಗೆ ನೋವಾಗುತ್ತೆ, ಮೈಂಡಿಗೆ ನೋವಾಗುತ್ತೆ ಅಂತ. ಬಟ್ ಸ್ಟಿಲ್ ಇಫ್ ಐ ವಾಂಟ್ ಟು ಡೂ ಇಟ್, ಇದು ಯಾವ ತರದ ಮಾನಸಿಕ ಕಾಯಿಲೆ ಅಂತ? ನಾವಿದನ್ನ ಪ್ರತ್ಯೇಕ ಕಾಯಿಲೆ ಅಂತಾನೆ ಹೇಳೋದು ಕಷ್ಟ ಆಗ್ಬೋದು ಈ ಸನ್ನಿವೇಶದಲ್ಲಿ. ಯಾಕಂದ್ರೆ ನಾನು ಅವರನ್ನ ಇಂಟರ್ವ್ಯೂನು ಮಾಡ್ಲಿಲ್ಲ, ಮತ್ತೆ ಇವನ್ ಇಫ್ ಐ ಇಂಟರ್ವ್ಯೂ, ನಮ್ಮ ಒಂದು ಮಾಹಿತಿ ಗೌಪ್ಯತೆ ಅಥವಾ ಒಂದು ಕಾನ್ಫಿಡೆನ್ಶಿಯಾಲಿಟಿ ಅಂತ ಇರ್ತದೆ. ಸೊ ನಾವು ಎಲ್ಲಾ ಫ್ಯಾಕ್ಟ್ಸ್ ಅನ್ನ ಹೇಳಕ್ಕೆ ಆಗೋದಿಲ್ಲ. ಸೊ ಅದನ್ನ ಇವನ್ ಈಗ ನಾನು ಏನೇ ಎಕ್ಸ್ಪ್ಲನೇಷನ್ಸ್ ಕೊಡ್ತಾ ಇದ್ರೇನು ಸಹ ಇದು ಪ್ರತ್ಯೇಕ ಇವರ ಕೇಸ್ ಬಗ್ಗೆ ಅಂತ ನಾನು ಹೇಳೋದಿಲ್ಲ. ಇದು ಜಸ್ಟ್ ಆಸ್ ಅ ಡಿಸ್ಕಷನ್ ಆನ್ ಅಟೆನ್ಷನ್ ಸೀಕಿಂಗ್ ಬಿಹೇವಿಯರ್ ಅನ್ನೋದ್ ಬಗ್ಗೆ ನಾನು ಹೇಳ್ತೀನಿ. ಸೊ ನೀವು ಕೇಳಿರೋ ಪ್ರಶ್ನೆ, ಈ ತರ ನೋವುಗಳು ಇದ್ರೇನೂ ಸಹ ಇವರು ಮಾಡ್ಲಿಕ್ಕೆ ಹೋಗ್ಬೋದಾ ಅಂತ. ಈಗ
ಅವರ ಗುರಿ ಈಗ ಆಲ್ವೇಸ್ ಇಮೋಷನ್ ಪ್ಲೇಸ್ ಮಚ್ ಮೋರ್ ರೋಲ್ ದ್ಯಾನ್ ನಮ್ಮ ಫಿಸಿಕಲ್. ಯಾಕಂದ್ರೆ ನಮ್ಗೆ ಫಿಲ್ಮ್ಸ್ ಅಲ್ಲೂ ನೋಡಿರ್ಬೋದು ಕೆಲವೊಮ್ಮೆ ಲಾಸ್ಟ್ ಮೂಮೆಂಟ್ ಇಮೋಷನಲ್ ಸೀನ್ ಬಂದಾಗ ಇವನ ಹೀರೋ ಎಷ್ಟೇ ಒದ್ದಾಡ್ಕೊಂಡಿದ್ರು ಸಡನ್ ಆಗಿ ಎದ್ಬಿಟ್ಟು ಬಂದು ವಿಲನ್ಸ್ ಹೊಡೆಯುವಂಥದ್ದು ಈ ತರ. ಸೊ ಸಮಟೈಮ್ಸ್ ಇಟ್ ವರ್ಕ್ಸ್ ಇನ್ ರಿಯಾಲಿಟಿ ಆಲ್ಸೋ. ಅಂಡ್ ನಮ್ಮ ನಿಜ ಜೀವನದಲ್ಲಿ ಇಟ್ ಮೇ ಸೀಮ್ ಮಚ್ ಮೋರ್ ಸ್ಟ್ರೇಂಜರ್ ದನ್ ಅವರ್ ಫಿಲ್ಮ್ಸ್ ಆಲ್ಸೋ. ವಿಷಯ ಏನಂದ್ರೆ ಇಮೋಷನ್ಸ್ ಪ್ಲೇ ಅ ಮೇಜರ್ ರೋಲ್. ಯಾವಾಗ ಅದು ಇಮೋಷನ್ ಇಸ್ ಇಂಪಾರ್ಟೆಂಟ್ ಎಂಟಿಟಿ, ಅವ್ರಿಗೆ ಇನ್ನೊಬ್ರದ್ದು ಗಮನ ಬೇಕು ಅಥವಾ ಇನ್ನೊಬ್ರದ್ದು ಒಂದು ಗಮನ ಅಂದ್ರೆ ಆಲ್ವೇಸ್ ಗಮನ ಅಂದ್ರೆ ಜಸ್ಟ್ ಫಾರ್ ಅಟೆನ್ಷನ್ ಅಂತ ಹೇಳೋದಲ್ಲ. ಕೆಲವೊಮ್ಮೆ ಅದು ಇನ್ನೊಬ್ರ ಪ್ರೀತಿ ಬೇಕಾಗಿರ್ಬೋದು, ಇನ್ನೊಬ್ರ ಸಹಾನುಭೂತಿ ಬೇಕಾಗಿರ್ಬೋದು. ಆ ಸಂದರ್ಭದಲ್ಲಿ ಅದು ತುಂಬಾ ಮುಖ್ಯ ಇದ್ದಾಗ ಈ ನೋವುಗಳು ಯಾವುದೇ ಲೆಕ್ಕದ ಬರೋದಿಲ್ಲ ಅವರಿಗೆ. ವಿಚಾರ ತುಂಬಾ ಇದೆ ಈಗ ಎಕ್ಸಾಂಪಲ್ಸ್ ಬೇಕಾದ್ರೆ ನಿಮ್ಗೆ ನಾವು ಕಾಮನ್ ಡೇ ಟು ಡೇ ಲೈಫ್ ಅಲ್ಲಿ ನೋಡೋದೇನಂದ್ರೆ ಈ ಮಕ್ಕಳಲ್ಲಿ ಚಿಕ್ಕ ಮಕ್ಕಳನ್ನು ನಾವು ತುಂಬಾ ಹಠ ಮಾಡೋದು ಸ್ವಭಾವಗಳೆಲ್ಲ ನೋಡ್ತೀವಿ. ಸಾಧಾರಣ 2 ವರ್ಷ 3 ವರ್ಷ ಅಂದ ತಕ್ಷಣ ಮನೇಲಿ ಈಗ ಅಮ್ಮ ಮುದ್ದು ಮಾಡ್ತಾ ಇರ್ತಾರೆ, ಯಾರೋ ಒಬ್ರು ಗೆಸ್ಟ್ ಬಂದು ಕುತ್ಕೊಂಡ್ಬಿಡ್ತಾರೆ. ಸೊ ಅವಾಗ ಅಮ್ಮನ ಗಮನ ಆ ಗೆಸ್ಟ್ ಕಡೆ ಅವರಿಗೆ ಎಂಟರ್ಟೈನ್ ಮಾಡ್ಲಿಕ್ಕೋ ಕಾಫಿ ಮಾಡ್ಲಿಕ್ಕೋ ಇನ್ನೊಂದ್ ಮಾಡ್ಲಿಕ್ಕೋ ಅಂತ ಹೋಗ್ತಾರೆ. ಬಟ್ ಮಗು ಅವಾಗ ಹಠ ಮಾಡ್ಲಿಕ್ಕೆ ಶುರು ಮಾಡೋದು. ಯಾಕಂದ್ರೆ ಅದಕ್ಕೆ ಅವಾಗ ತಾಯಿಯ ಪ್ರೀತಿ ಬೇಕು, ಇನ್ನೊಬ್ರ ಕಡೆ ಹೋಗ್ತಾ ಇದೆ ಅಂತ ಒಂದು ಗಮನ ಸೆಳಿಲಿಕ್ಕೆ ಬೇಕಾದ್ರೆ ತಲೆ ಜಜ್ಕೊಳ್ಬಹುದು ಅಥವಾ ಒಂದು ಹಠ ಇಟ್ಕೋಬಹುದು, ತುಂಬಾ ಅಳ್ಲಿಕ್ಕೆ ಶುರು ಮಾಡ್ಬೋದು, ಕಿರ್ಚಾಡ್ಬೋದು. ಇದೆಲ್ಲ ಇಲ್ಲಿ ನೋಡಿದ್ರೆ ಅದು ಬೇಕಾಗಿರೋದು ಅದಕ್ಕೆ ಪ್ರೀತಿ. ಆ ಸಂದರ್ಭದಲ್ಲಿ ಅದಕ್ಕೊಂದು ಏನೋ ಒಂದು ಹೆದರಿಕೆ ಇರ್ತದೆ, ನಾನೆಲ್ಲೋ ನನ್ನ ತಾಯಿಯ ಪ್ರೀತಿ ಕಳ್ಕೊಳ್ತೀನೋ ಏನೋ ಅಂತ. ಸೊ ಅದನ್ನ ಒಂದು ಸೆಳೆಯಲು ಅದು ಬೇಕು ಅಂತ ಹೇಳಕ್ಕೆ ಇದೊಂದು ವಿಧಾನ ಇರ್ಬೋದು. ಮಕ್ಕಳಲ್ಲಿ ಆತರ ವಿಧಾನಗಳು ಬರ್ತದೆ. ಬೆಳೀತಾ ಇದ್ದಂಗೆ ಮಕ್ಕಳು ತಮ್ಮ ಬೇರೆ ಬೇರೆ ರೀತಿಯನ್ನು ಕಲ್ಸ್ಕೊಳ್ತಾರೆ. ಆ ಮಾತು ಬರ್ಲಿಕ್ಕೆ ಶುರು ಆದಾಗ ಅದನ್ನ ವ್ಯಕ್ತಪಡಿಸ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಕೆಲವರಲ್ಲಿ ಈ ಮಾತಾಡ್ಕೊಳಕ್ಕೆ ಅಥವಾ ತಮ್ಮ ಕಷ್ಟಗಳನ್ನ ಇನ್ನೊಬ್ರ ಹತ್ರ ಹೇಳ್ಕೊಳಕ್ಕೆ ಅದು ಅವರು ಆ ಕಲೆ ಬೆಳ್ಕೊಂಡಿರೋದಿಲ್ಲ. ಅಂತ ಸಂದರ್ಭದಲ್ಲಿ ಅವರು ಈ ರೀತಿಯ ಅಟೆನ್ಷನ್ ಸೀಕಿಂಗ್ ಬಿಹೇವಿಯರ್ ಅನ್ನ ಯೂಸ್ ಮಾಡ್ಕೋಬಹುದು. ಯಾಕಂದ್ರೆ ಅವ್ರಿಗೆ ಬೇಕಾಗಿರೋ ಪ್ರೀತಿ ಹೇಗೆ ವ್ಯಕ್ತಪಡಿಸ್ಬೇಕು ಅಥವಾ ಹೇಗೆ ಗಳಿಸ್ಬೇಕು ಅಂತ ಗೊತ್ತಾಗಿರೋದಿಲ್ಲ. ಸೊ ಅವಾಗ ಅದು ಎಷ್ಟೇ ನೋವಾಗಿದ್ರು ಅವ್ರಿಗೆ ಬೇಕಾಗಿರುವಂತ ಪ್ರೀತಿ ಸಿಗತ್ತೆ ಅಂತ ಇದ್ರೆ ಸೊ ಅದನ್ನ ಅವರು ಡೆಫಿನೆಟ್ಲಿ ಅದನ್ನೇ ಉಪಯೋಗಿಸ್ತಾರೆ. Yes, doctor, thank you very much for the detailed information on this behavior or disorder. Thank you very much for your time. Thanks. Thank you. There's difference between disorder and behavior. Yes, ಅಬ್ಸಲ್ಯೂಟ್ಲಿ ಅಲ್ವಾ, ತುಂಬ ಚೆನ್ನಾಗಿ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು ಕೂಡ. ಸೊ ಆ್ಯಕ್ಚುಲಿ ಏನಂದರೆ ಈಗ ಪ್ರತಿಯೊಂದು ಕಾಯಿಲೆನ ನಾವು ಏನು ಮಾಡ್ತೀವಿ ಅಂದರೆ, ಈಗ ಒಂದು ಪೇಷಂಟ್ ಆಸ್ಪತ್ರೆಗೆ ಬಂದಾಗ ನಾವು ಫಿಸಿಕಲ್ ಡಿಸಾರ್ಡರ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಏನಾಗಿದೆ, ಅವರಿಗೆ ಕೈ ನೋವಿದೆಯಾ, ಕಣ್ಣು ನೋವಿದೆಯಾ, ದೃಷ್ಟಿ ಕಡಿಮೆ ಇದೆಯಾ, ಅಥವಾ ಎದೆ ನೋವಿದೆಯಾ, ಹಾರ್ಟ್ ಅಟ್ಯಾಕ್ ಆಗಿದೆಯಾ ಅಂತೇಳಿ. ಆದರೆ ಅದರ ಹಿಂದೆ ಇರೋ ಒಂದು ಸೈಕಿಯಾಟ್ರಿಕ್ ಪ್ರಾಬ್ಲಮ್, ಅದನ್ನು ಯಾವತ್ತೂ ನಾವು ನೋಡ್ಲಿಕ್ಕೆ ಹೋಗಲ್ಲ, ಅದನ್ನು ಯಾವತ್ತೂ ಟ್ರೀಟ್ ಮಾಡ್ಲಿಕ್ಕೆ ಹೋಗಲ್ಲ. ಎಸ್ಪೆಷಲಿ ಇನ್ ಡೆವಲಪಿಂಗ್ ಕಂಟ್ರೀಸ್ like India or any other developing countries are underdeveloped countries. ಆದರೆ ಡೆವಲಪ್ಡ್ ಕಂಟ್ರೀಸ್ ಇದೆಯಲ್ಲ, UK, USA, ಸ್ಕಾಟ್ಲೆಂಡ್, ಅಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಸೈಕಿಯಾಟ್ರಿಕ್ ಎವ್ಯಾಲ್ಯೂಯೇಷನ್ ಸಪ್ರೇಟ್ ಇರುತ್ತೆ. ನಾವು ಜಸ್ಟ್ ನಾವು ಫಿಸಿಕಲ್ ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲೆ ಕೂಡ ದೇ ವಿಲ್ ಡೂ ಎ ಸೈಕಿಯಾಟ್ರಿಕ್ ಎವ್ಯಾಲ್ಯೂಯೇಷನ್ ಆಫ್ ದ ಪೇಷಂಟ್. ಅಲ್ಲಿ ಮಾಡ್ತಾರೆ. ಇಟ್ ಈಸ್ ಕಂಪಲ್ಸರಿ. ಅಂಡ್ ಸೈಕಿಯಾಟ್ರಿಸ್ಟ್ ಆರ್ ಆಫ್ ಮೋರ್ ಆಫ್ ಎ ಡಿಮ್ಯಾಂಡ್ in developed countries. Then ಇಲ್ಲಿ ನಾವು nobody is bothered, even a treating doctor ಕೂಡ ಯಾರು ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಲ್ಲ. ಅದ್ರಲ್ಲಿ ಗಿವ್ ಎ ಪ್ರಿಸ್ಕ್ರಿಪ್ಷನ್ ಅಥವಾ ಅವರಿಗೆ ಯಾವುದೇ ಬೇಕಾಗಿರೋ ಸರ್ಜರಿನ ನಾವು ಹೇಳ್ತೀವಿ. ಆದರೆ ಆ ಸರ್ಜರಿ ಅಂತ ಹೇಳಿದ ಮೇಲೆ ಅವರಿಗೆ ಆಗೋ ಮಾನಸಿಕ ಆಘಾತ ಇರ್ಬೋದು, ಅಥವಾ ಅವರ ಬ್ಯಾಕ್ಗ್ರೌಂಡ್ ಇರ್ಬೋದು, ಅವರ ಮಕ್ಕಳು ಅಥವಾ ಹೆಂಡತಿ ಅವರಲ್ಲಿ ಆಗೋ ಬಿಹೇವಿಯರ್ ಚೇಂಜಸ್ ಇರ್ಬೋದು, ಅದ್ರ ಬಗ್ಗೆ ನಾವು ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಇದರಿಂದನೇ ತುಂಬಾ ಮಾನಸಿಕ ಕಾಯಿಲೆಗಳು ಅನ್ನೋಟಿಸ್ಡ್ ಆಗಿ ಹೋಗುತ್ತೆ. ಅದರಿಂದನೇ ಎಷ್ಟೋ ರೀತಿಯ ತೊಂದರೆಗಳು ಆಗುತ್ತೆ. ಅದರಿಂದನೇ ಪೀಸ್ ಆಫ್ ಮೈಂಡ್ ಅನ್ನೋದಿರುತ್ತಲ್ಲ, ಮಾನಸಿಕ ಶಾಂತಿ ಕಳೆದೋಗುತ್ತೆ. ಹಾಗಾಗಿ ಭಾರತದಲ್ಲಿ ಈಗ ಮೊನ್ನೆ ಒಂದು ಅಸೆಸ್ ಮಾಡಿದ್ರು, ಈ ಹ್ಯಾಪಿನೆಸ್ ಕೋಶಿಯಂಟ್ ಅಂತೇಳಿ ಅಂತ ಮಾಡಿದ್ರು. ಸೊ ವಿ ಆರ್ ಲ್ಯಾಗಿಂಗ್ ಬಿಹೈಂಡ್ ಪಾಕಿಸ್ತಾನ್ ಇನ್ ದಟ್. ಪಾಕಿಸ್ತಾನ್ ಪೀಪಲ್ ಆರ್ ಮೋರ್ ಹ್ಯಾಪಿಯರ್ ದಾನ್ ಅಸ್ ಅಂತೇಳಿ ಅದು ಮೊನ್ನೆ ಇದರಲ್ಲಿ ನಾನು ಜಸ್ಟ್ ಇಂಟರ್ನೆಟ್ ಅಲ್ಲಿ ನೋಡಿದೆ. ಸೊ ಹಾಗಾಗಿ ಸೈಕಿಯಾಟ್ರಿಕ್ ಎವ್ಯಾಲ್ಯೂಯೇಷನ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲು. ಅದನ್ನ ಮಾಡಿದ್ರೆ ಈ ತರ ಎಷ್ಟೋ ಕಾಯಿಲೆಗಳು
ಮಾನಸಿಕ ಕಾಯಿಲೆಗಳಿದೆ. ಅರ್ಥ ಆಯ್ತಾ? ಹೌದು, So, ಅದು ಮಾನಸಿಕ can overcome. ಕಾಯಿಲೆಗಳಿಗೆ ಮಾಡುತ್ತೆ. ಮೋರ್ ಈಗ ಜನ ನೋಡಿ, ಈಗ ನಮಗೆ ಮೈಕೈ ನೋವು ಇಲ್ಲದೆ ಇದ್ರು ಮಾನಸಿಕ ಶಾಂತಿ ಇದ್ರೆ ಅವರು ಹ್ಯಾಪಿ ಆಗಿರ್ತಾರೆ. ಹಾಗಾಗಿ ವಿ ನೀಡ್ ಮೋರ್ ಸೈಕಿಯಾಟ್ರಿಕ್ ಎವ್ಯಾಲ್ಯೂಯೇಷನ್ ಫಾರ್ ಎವ್ರಿ ಪೇಷಂಟ್. ದಿಸ್ ಇಸ್ ಅನದರ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇನ್ ದ ಪ್ರೋಗ್ರಾಮ್. ದಟ್ ಈಸ್ ವಾಟ್ ಮೈ ಅಸೆಸ್ಮೆಂಟ್ ಇಸ್. ಅಲ್ವಾ? ಎಸ್ ಡಾಕ್ಟ್ರೆ, ಈಗ ನೋಡಿ ನಾನು ಕೇಳ್ಬೇಕು ನಿಮಗೆ, ಇದು ಈ ತರ ಆದ ನಿಮ್ಗೊಂದು ಆಶ್ಚರ್ಯ ಆಯ್ತು, ಅಯ್ಯೋ ಹೀಗಾಗೋದಕ್ಕೆ ಸಾಧ್ಯ ಅಂತ. ಇದೇ ತರ ಆಶ್ಚರ್ಯ ಅಂತ ಅನ್ಸಿದ ಕೇಸ್ ಏನಾದ್ರು ಕಣ್ಣಿಗೆ ಸಂಬಂಧಪಟ್ಟಿದ್ದು ಏನಾದ್ರು ಇದೆಯಾ? ಬಿಕಾಸ್ ನಾನು ಯಾಕೆ ಈ ಪ್ರಶ್ನೆನ ಕೇಳ್ತಾ ಇದ್ದೇನೆ ಅಂತಂದ್ರೆ, ಐ ಆಮ್ ಟ್ರೈಂಗ್ ಟು ಲಿಂಕ್ ದಿಸ್ ವಿತ್ ಅದರ್ ಇಂಟ್ರೆಸ್ಟಿಂಗ್ ಅಂತ. ಯಾಕಂತಂದ್ರೆ ವೈದ್ಯ ಲೋಕಕ್ಕೆ ಸವಾಲು ಅಚ್ಚರಿ ಅಂತ ಬಂದಿದ್ದನ್ನು ಸಾಕಷ್ಟು ವಿಚಾರಗಳನ್ನ ನಾವು ಇಡ್ತಾ ಹೋಗ್ಬೋದು. ಜಸ್ಟ್ ಗೂಗಲ್ ಇಟ್ ಅಂಡ್ ಸಿ, ದೇರ್ ಆರ್ ಸೋ ಮೆನಿ ಕೇಸಸ್. ಅದೇ ಅದು ಅಚ್ಚರಿಗಳು. ಈಗ ನೋಡಿ, ನಾವು ತುಂಬಾನೇ ಅಚ್ಚರಿಗಳನ್ನ ವೈದ್ಯ ಲೋಕದಲ್ಲಿ ನೋಡಿದ್ದೀವಿ. ಈಗ ಅಚ್ಚರಿ ಆಗಿದೆ ಅಂದ ತಕ್ಷಣ ಈಗ ನಮಗೆ ತಿಳಿದೇ ಇದ್ದು ತುಂಬ ಇರುತ್ತೆ. ಯಾಕೆಂದರೆ ವೈದ್ಯರೇ ಎಲ್ಲ ಅಲ್ಲ. ಈಗ 100 ವರ್ಷದ ಹಿಂದೆ ಇದ್ದ ಎಷ್ಟೋ ಅವಾಗ ವೈದ್ಯ ಲೋಕದ ಅಚ್ಚರಿಗಳಿತ್ತು. ಅವನ್ನು ನಾವು ಅರ್ಥ ಮಾಡ್ಕೊಂಡಿರಲಿಲ್ಲ. ಅದು ಕಾಯಿಲೆ ಹೇಗೆ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಅದು ಗೊತ್ತಾದ ಅದು ಅಚ್ಚರಿ ಆಗಲ್ಲ, ಅದು ಫ್ಯಾಕ್ಟ್ ಆಗುತ್ತೆ. ಅದಕ್ಕೆ ಬೇಕಾಗಿರೋ ಟ್ರೀಟ್ಮೆಂಟನ್ನು ನಾವು ಪ್ರೂವ್ ಮಾಡ್ತೀವಿ ಹಾಗೆ. ಸೊ ಈಗ ನಮಗೂ ಗೊತ್ತಿಲ್ಲದೆ ನೂರಾರು ವಿಷಯಗಳಿದೆ. ಆದರೆ ಈ ಥರ ಕಡ್ಡಿ ಬರೋದು ಅನ್ನೋದು ವೈದ್ಯ ಲೋಕಕ್ಕಿಂತ ಇದು ಮೋರ್ ಆಫ್ ಎ ಒಂಥರ ನಾವೇ ತಂದ್ಕೊಂಡೋ ಪ್ರಾಬ್ಲಮ್ ಅಂತ ಹೇಳ್ಬೋದು ಅಷ್ಟೇ. ಇದು ಯಾವುದೇ ರೀತಿ ವೈದ್ಯ ಲೋಕದ ಅಚ್ಚರಿ ಅಲ್ಲ. ಓಕೆ, ಫೈನ್. ಈಗ ಇಷ್ಟೊತ್ತು ನಾವು ಮಾತನಾಡಿದ್ವಿ ವೀಕ್ಷಕರೇ. ಈಗ ನೇರವಾಗಿ ಪೇಷಂಟ್ ಅವರು ಶ್ರೀನಿಧಿ ಅವ್ರ ಹೆಸರು, ಎಸ್, ಅವರು ನಮಗೆ ಫೋನಲ್ಲಿ ಸಿಗ್ತಾರಾ ಅಂತ ಒಂದು ಪ್ರಯತ್ನ ಪಡ್ತೇವೆ. ಅಟ್ ದ ಸೇಮ್ ಟೈಮ್ ಅವ್ರ ತಾಯಿ ಜೊತೆ ಒಂದು ಮಾತಾಡುವಂಥ ಪ್ರಯತ್ನವನ್ನು ಕೂಡ ನಾವು ಮಾಡ್ತೇವೆ. ಅವರಿಗೆ ಆದಷ್ಟು ಈ ಮಾಧ್ಯಮದ ಮೂಲಕ ಒಂದಿಷ್ಟು ಸಾಂತ್ವನವನ್ನು ಹೇಳುವಂಥ ಪ್ರಯತ್ನವನ್ನು ನಾವು ಬ್ರೇಕ್ ಆದ ನಂತರದ ಭಾಗದಲ್ಲಿ ನಾವು ಮಾಡ್ತೇವೆ. ಈಗ ಒಂದು ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ಮುಂದುವರಿಸ್ತೇವೆ.